ಎಲ್ಲರಿಗೂ ನಮಸ್ಕಾರ. ಆದರಣೀಯ ಇಲ್ಲಿ ಸೇರಿರುವಂತಹ ಆತ್ಮೀಯ ಪತ್ರಿಕಾ ರಂಗದ ಎಲ್ಲ ವರದಿಗಾರರಿಗೆ, ಆರ್ಕೆ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಕ್ಲಬ್ ಕ್ರೀಡೆ, ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮತ್ತು ಉತ್ತೇಜನ ಕೊಡುವಂತಹ ದೃಷ್ಟಿಕೋನವನ್ನು ಇಟ್ಟು ಆರ್ಕೆ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಕ್ಲಬ್ ಅನ್ನು ಸ್ಥಾಪಿಸಿ ಇದರ ಮುಖಾಂತರ ಶಾಲಾ ಕಾಲೇಜು ಪ್ರಾರಂಭವಾಗುವ ಮುನ್ನ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯೆಯ ಹಾದಿಗೆ ಪ್ರೇರಣೆಯ ಕೈ ಹಿಡಿತ ಎನ್ನುವಂತಹ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಅವರ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಿರುವಂತಹ ನೋಟ್ ಪುಸ್ತಕ, ಪೆನ್ನು ಇತ್ಯಾದಿಗಳನ್ನು ನೀಡುತ್ತಾ ಬಂದಿರುತ್ತೇವೆ. ಇದು 3ನೇ ವರ್ಷದ ಒಂದು ಕಾರ್ಯಕ್ರಮವಾಗಿದೆ. ಆರಂಭದಲ್ಲಿ 50 ವಿದ್ಯಾರ್ಥಿಗಳಿಗೆ, ನಂತರದಲ್ಲಿ 100 ವಿದ್ಯಾರ್ಥಿಗಳಿಗೆ, ಈ ವರ್ಷ 250-300 ವಿದ್ಯಾರ್ಥಿಗಳಿಗೆ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಆರಂಭದ ಕಷ್ಟ, ಅದರ ಜೊತೆಗೆ ತನ್ನ ಸಹಪಾಠಿಗಳು ಅನುಭವಿಸಿರುವ ಅಂಶಗಳು ತಮ್ಮ ಮನಸ್ಸಿನಲ್ಲಿ ಬೇರೂರಿ ಮುಂದೊಂದು ದಿನ ಇಂತಹ ಕಷ್ಟ ಯಾರಿಗೂ ಬರಬಾರದು ಎಂದು ಚಿಂತಿಸಿಕೊಂಡು ತಾನು ವಿದ್ಯೆ ಪಡೆದ ಬಳಿಕ ಒಂದು ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಂಡಾದ ಮೇಲೆ ವರ್ಷ ಇಂತಹ ಒಂದು ಕಾರ್ಯಕ್ರಮವನ್ನು ಈ ನಾಜಿಮ್ ಅವರು ಹಮ್ಮಿಕೊಂಡಿದ್ದಾರೆ. ನಾಜಿಮ್ ಆರ್ಕೆ ಎನ್ನುವಂತಹ ಒಂದು ಎಳೆಯ ವಯಸ್ಸಿನ ಯುವಕ ಏನು ಮಹಾದಾನಿಯಲ್ಲ, ಅತಿ ಶ್ರೀಮಂತನೂ ಅಲ್ಲ. ಆದರೂ ಇವನ ಒಂದು ಚಿಕ್ಕ ಅಳಿಲು ಸೇವೆ ಎಂದು ಮನಗಂಡು ದುಡಿಮೆಯಲ್ಲಿ ಒಂದು ಪಾಲು ಸಮಾಜಕ್ಕೆ ಅಥವಾ ಇತರರಿಗೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇದರ ಪ್ರಯೋಜನ ಎಲ್ಲ ಬಡವರಿಗೆ ದೊರೆಯಲಿ ಎಂದು ಅವರ ಸಂತೋಷವೇ ನನ್ನ ಸಂತೋಷ ಎಂದು ಭಾವಿಸಿ ಈ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ಹಲವು ಸ್ನೇಹಿತರು ಕೂಡ ಇವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜುನೈದ್ ಬೋಲ್ಬೆ ಆಗಿರ್ಬೋದು, ರಫೀಕ್ ಕೆಮ್ಮಾಯಿ ಆಗಿರ್ಬೋದು, ನೌಫಲ್ ಕೆಮ್ಮಾಯಿ, ಇಕ್ಬಾಲ್ ಕೆಮ್ಮಾಯಿ, ಹಸೈನಾರ್ ಕೆಮ್ಮಾಯಿ ಎನ್ನುವುದಕ್ಕೆ ಬಹಳಷ್ಟು ಸಂತೋಷವನ್ನು ಇವರು ಪಡ್ತಾ ಇದ್ದಾರೆ. ಮುಂದೆ ಹಲವು ಯೋಜನೆಗಳನ್ನು ಕೂಡ ಇವರ ಮುಂದೆ ಇದೆ. ಅಂದಿನ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿ ಅದನ್ನು ಕೂಡ ನಿರ್ವಹಿಸಲಿದ್ದಾರೆ. ಸಮಾಜದಲ್ಲಿ ಇಂತಹ ಅನೇಕ ಯುವಕರು ಕೂಡ ಇದ್ದಾರೆ. ಅದರಲ್ಲಿ ಇಂತಹ ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಅವರು ಅವರ ಕುಟುಂಬ ಮತ್ತು ಸಮಾಜ ಸೌಹಾರ್ದಯುತವಾದ ಒಂದು ವಾತಾವರಣದಿಂದ ಕೂಡಿ ಸಮೃದ್ಧ ಭಾರತ ನಿರ್ಮಾಣವಾಗುತ್ತದೆ ಎಂದು ನನ್ನ ಒಂದು ಅನಿಸಿಕೆ. ಅದರಿಂದಾಗಿ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು 3ನೇ ವರ್ಷದಲ್ಲಿ ನಾವು ನಡೆಸಬೇಕೆನ್ನುವಂತಹ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಅನೇಕ ಗಣ್ಯರು, ಅದೇ ರೀತಿಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಈ ಒಂದು ಅಧಿಕೃತವಾದಂತಹ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿರುವಂತಹ ಮಾನ್ಯ ಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಫರೀದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾದಂತಹ ಉದ್ಘಾಟನೆಯನ್ನು ಅವರ ನಿವಾಸದಲ್ಲಿ ಅವರು ಮಾಡಿಕೊಂಡಿದ್ದಾರೆ. ಅದರ ಬಳಿಕ ಈ ಒಂದು ಕಾರ್ಯಕ್ರಮವನ್ನು ಇದೇ ಬರುವ ಮೇ ತಿಂಗಳ 10ನೇ ತಾರೀಕಿನಂದು ಕೆಮ್ಮಾಯಿ ಜಂಕ್ಷನ್ ನಲ್ಲಿ ಹಲವಾರು ಗಣ್ಯ ಅತಿಥಿಗಳು, ಊರಿನ ಎಲ್ಲ ಹಿರಿಯರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲು ತೀರ್ಮಾನಿಸಿದ್ದೇವೆ. ಅದರಿಂದಾಗಿ ಪತ್ರಿಕಾ ರಂಗದ ಮತ್ತು ಇತರ ಎಲ್ಲ ಮಾಧ್ಯಮ ಮಿತ್ರರು ಇಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತೀರಿ ಎಂದು ಆಶಾಭಾವದೊಂದಿಗೆ ನನ್ನ ಪ್ರೀತಿಯ ಪ್ರಕಟಣೆಗೆ ವಿರಾಮ. ಹೌದಾ, ಇದನ್ನು ಒಂದು ಪೋಸ್ಟರ್ ಬಿಡುಗಡೆಯ ರೂಪದಲ್ಲಿ ಒಂದು ಉದ್ಘಾಟನೆ ಮಾಡಿದ್ದೇವೆ. ಅದು ಒಂದು 10 ದಿವಸ ಹಿಂದೆ ಮಾಡಿದ್ದೇವೆ. ಏಪ್ರಿಲ್ 14ಕ್ಕೆ ಮಾಡಿದ್ದೇವೆ. ಹೌದೌದು, 250-300 ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದ ಪುಸ್ತಕ, ಪೆನ್ನು, ಹೌದು, ನೋಟ್ ಪುಸ್ತಕ, ಲೀಸ್ಟ್ ಕೊಡ್ತಾರೆ. ಅದಕ್ಕನುಸಾರವಾಗಿ ನಾವು ಕೊಡ್ತಾ ಇದ್ದೇವೆ. ಹೊಸ ಯೋಜನೆ ಮುಂದಿನ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡು ನಾವು ಒಂದೊಂದು ಯೋಜನೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಅದು ಏನಂತ ಇಂಪ್ಲಿಮೆಂಟ್ ಮಾಡಲಿಲ್ಲ. ಹೌದು, ಅದು ನಾವು ತೀರ್ಮಾನಿಸಿದ ಬಳಿಕ ಜನರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಶೋಕ್ ರೈ ಬರ್ತಾರೆ. ಹೌದು, ಮತ್ತೆ
ಸುಂದರ್ ಪೂಜಾರಿ ಬಡವು, ಮತ್ತೆ ನಮ್ಮ NSY ಕಾರ್ಯದರ್ಶಿ UT ಫರೀದ್ ಅವರು ಬರ್ತಾರೆ. ಮತ್ತೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮೊಯ್ದೀನ್ ಬಾವಾ, ಅದೇ ರೀತಿಯಾಗಿ ಸಾಮಾಜಿಕವಾಗಿ ನಮ್ಮೊಂದಿಗೆ ಸಹಕಾರ ಮಾಡುವಂತಹ ಹಲವಾರು ವ್ಯಕ್ತಿಗಳಿದ್ದಾರೆ. ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ನೀಡಲಿಕ್ಕಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.